ವಿಧಾನ ಪರಿಷತ್ ಚುನಾವಣೆ ಡಿಸೆಂಬರ್ 10ರಂದು ನಡೆಯಲಿದ್ದು ಇದರ ಪೂರ್ವಭಾವಿಯಾಗಿ ಉಡುಪಿ ಜಿಲ್ಲಾ ಬಿಜೆಪಿ ಆಶ್ರಯದಲ್ಲಿ ನವೆಂಬರ್ 19ರಂದು ಜನಸ್ವರಾಜ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೊಯಿಲಾಡಿ ಸುರೇಶ್ ನಾಯ್ಕ್ ತಿಳಿಸಿದ್ದಾರೆ। ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ವಿಧಾನ ಪರಿಷತ್ 25 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ಯೋಜನೆಯಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದ 4 ತಂಡಗಳು ರಾಜ್ಯದಾದ್ಯಂತ ನವೆಂಬರ್ 19 ನವೆಂಬರ್ 2ರವರೆಗೆ ಜನಸ್ವರಾಜ್ಯ ಸಮಾವೇಶವನ್ನು ಹಮ್ಮಿಕೊಂಡಿದೆ ಎಂದಿದ್ದಾರೆ। ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ನ ಬಗ್ಗೆ ಒಂದಷ್ಟು ಅಂತಿಮ ನಿರ್ಧಾರಕ್ಕೆ ಇವತ್ತು ಬರ್ತೇವೆ। ಅದರಿಂದ ನಮಗೆ ಗೆಲುವಿಗೆ ಯಾವುದೇ ತೊಂದರೆ ಇರೋದಿಲ್ಲ। ನಮಗೆ ಗೆಲುವಿಗೆ ಬೇಕಾದ್ದು 2000 ಹೆಚ್ಚು ಕಮ್ಮಿ 200 ಓಟು। ನಮ್ಮ ಹತ್ರ ಈಗ 3708 ಓಟು ಭಾರತೀಯ ಜನತಾ ಪಾರ್ಟಿಯ ಕೈಲಿದೆ। ನಮಗೆ 300-400 ಓಟು ಎರಡನೇ ಅಭ್ಯರ್ಥಿಗೆ ಸ್ವಲ್ಪ ಕಡಿಮೆ ಆಗುತ್ತೆ। ಅದರಿಂದ ಇವತ್ತು ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇದೆ। ಇಂಡಿಪೆಂಡೆಂಟ್ ನಿಲ್ತಾರೆ, ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ನ ಬಗ್ಗೆ ನಾಡಿದ್ದು 19ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಉಡುಪಿಯ ಟೌನ್ ಹಾಲ್ನಲ್ಲಿ ಜನಸ್ವರಾಜ್ ಸಮಾವೇಶ ನಡೆಯಲಿದೆ। ಈ ಸಮಾವೇಶದ ನೇತೃತ್ವವನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಕೆಎಸ್ ಈಶ್ವರಪ್ಪನವರು ವಹಿಸಿಕೊಳ್ಳಲಿದ್ದಾರೆ। ಅವರೊಟ್ಟಿಗೆ ನಮ್ಮ ಕೇಂದ್ರದ ಸಚಿವರು, ನಮ್ಮ ಸಂಸದರಾದ ಶೋಭಾ ಕರಂದ್ಲಾಜೆಯವರು, ಬೆಂಗಳೂರು ಉತ್ತರದ ಸಂಸದರಾದ ಡಿ ವಿ ಸದಾನಂದಗೌಡರವರು, ರಾಜ್ಯದ ಸಚಿವರಾದ ಆರ್ ಅಶೋಕ್ ಅವರು, ಎಸ್ ಟಿ ಸೋಮಶೇಖರ್ ಅವರು, ಹಾಲಪ್ಪಾಚಾರ್ ಅವರು, ಶ್ರೀ ಅಂಗಾರ ಅವರು, ವಿಧಾನಸಭೆಯ ಕೂಡ ಆದರೂ ಬಿಜೆಪಿಯ ಮತ್ತು ನಮ್ಮ ನಾಯಕರ ಏನು ಒಳ್ಳೆಯ ವಿಚಾರಗಳನ್ನ ಸ್ವೀಕಾರ ಮಾಡಿ ಶುರು ಮಾಡಿದ್ರೆ ಅದು ಸಂತೋಷದ ವಿಚಾರ ಅಲ್ಲ ಸರ್। ಸ್ವೀಕಾರ ಇರಲಿ ಸರ್, ಬಿಜೆಪಿಗೆ ಅಂದ್ರೆ ಬರ್ತಾರ ಸರ್, ಅದು ಅವ್ರ ಆಲೋಚನೆ ಮಾಡ್ತಾರೆ। ಅಲ್ಲ, ಅವ್ರು ಬರ್ಲಿಕ್ಕೆ ಬರುವಾಗ ನಾವು ಬೇಡ ನಾವು ಆಲೋಚನೆ ಮಾಡ್ತೀವಿ। ಯಾಕಂದ್ರೆ